ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯ ಸುಳ್ಯ ತುಳುನಾಡ ವಾರ್ತೆ ಅರ್ಪಿಸುವ ನಮ್ಮ ವಾಯ್ಸ್ ಆಫ್ ಆರಾಧನಾ ಪ್ರತಿಭಾ ಲೋಕ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಒಂದು ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಸೊ ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆಯ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ನೃತ್ಯಕ್ಕೂ ಸೈ, ಹಾಡುಗಾರಿಕೆಗೂ ಸೈ ಹಾಗೂ ನಟನೆಗೂ ಸೈ. ಇತ್ತೀಚೆಗಷ್ಟೇ ಬಂದಿರುವಂತಹ ಸ್ಕೂಲ್ ಲೀಡರ್ ಎಂಬುವಂತಹ ಅದ್ಭುತವಾದಂತಹ ಚಲನಚಿತ್ರದಲ್ಲೂ ಕೂಡ ಅಭಿನಯವನ್ನ ಮಾಡಿರುವಂತಹ ಒಂದು ಅದ್ಭುತವಾದಂತಹ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಹೆಮ್ಮೆಯ ಪ್ರತಿಭೆ ದೀಕ್ಷಾ ಕಲ್ಮಾಡಿ ಅವರು. ಸೊ ಬನ್ನಿ, ಇನ್ನು ಮುಂದೆ ಏನೆಲ್ಲ ಸಾಧನೆಯನ್ನ ಮಾಡ್ಲಿಕ್ಕಿದ್ದಾರೆ, ಇಲ್ಲಿವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ. ಎಸ್, ನಮಸ್ತೆ ದೀಕ್ಷಾ ಅವರೇ. ನಮಸ್ತೆ. ಎಸ್, ಇವರನ್ನ ನಾನು ಫಸ್ಟ್ ಟೈಮ್ ಅಲ್ಲ ಇಂಟರ್ವ್ಯೂ ಮಾಡುದು, ಸೊ ತುಂಬಾ ಸಲ ಇಂಟರ್ವ್ಯೂ ಮಾಡಿ ಆಗಿದೆ. ಸೊ ಹಾಗಾದ್ರೆ ಇವಾಗ ನೀವು ಈಗಷ್ಟೇ ಸೆಕೆಂಡ್ PU ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಆಯ್ತು. ಸೊ ಹಾಗಾದ್ರೆ ದೀಕ್ಷಾ ಕಲ್ಮಾಡಿ ಅವರು ಯಾವ್ದೆಲ್ಲ ಕಲಾಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ? ನಾನು ಸಿಂಗಿಂಗ್, ಭರತನಾಟ್ಯಂ ಅಲ್ಲಿ ಮತ್ತೆ ಆಕ್ಟಿಂಗ್ ಅಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಂಡಿದ್ದೀರಾ ಅಂತ ಆಯ್ತು. ಹಾಗಾದ್ರೆ ದೀಕ್ಷಾ ಕಲ್ಮಾಡಿ ಅವರು ಇವಾಗ ಅಂದ್ರೆ 12th ಅನ್ನ ಕಂಪ್ಲೀಟ್ ಮಾಡಿ ಇಷ್ಟೆಲ್ಲ ಸಾಧನೆನ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಎಷ್ಟನೇ ತರಗತಿಯಿಂದ ಯಾವ ಏಜ್ ಇಂದ ಈ ನಿಮ್ಮ ಕಲಾ ಜರ್ನಿ ಶುರುವಾಯ್ತು? ನಾನು ಆಕ್ಚುಲಿ ನಂಗೆ ಮಮ್ಮಿ ಪಪ್ಪ UKG ಹಾಗೆ ಇರುವಾಗನೇ ಕ್ಲಾಸಿಗೆ ಹಾಕಿದ್ರು. ಬಟ್ ಆವಾಗ ಅಷ್ಟು ಕಾನ್ಸಂಟ್ರೇಷನ್ ಏನು ಇಲ್ಲ, ಹೋಗ್ತಾ ಇದ್ದೆ ಜಸ್ಟ್. ಮತ್ತೆ ಸ್ವಲ್ಪ ದೊಡ್ಡದಾದ್ಮೇಲೆ ಅಂದ್ರೆ 5th 4th ಹಾಗೆಲ್ಲ ಇರುವಾಗ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗೆ 6th ಅಲ್ಲಿ ಇರುವಾಗ ನಾನು ಸುಗಮ ಸಂಗೀತ ಜಾಯಿನ್ ಆದದ್ದು. ಅದರ ಮುಂಚೆ ನಾನು ಭರತನಾಟ್ಯಂ ಮತ್ತು ಕ್ಲಾಸಿಕಲ್ ಸಿಂಗಿಂಗ್ ಅನ್ನು ಕಲಿತಿದ್ದೆ. ಓಕೆ, ಹಾಗಾದ್ರೆ ಚಿಕ್ಕ ಇರುವಾಗ ಫಸ್ಟ್ ಸೇರುವಾಗ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರ ನಂತರ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂತ ಆಯ್ತಲ್ವಾ? ಸೊ ಹಾಗಾದ್ರೆ ಸೆಕೆಂಡ್ PU ಅನ್ನ ಮುಗಿಸಿ ನೀವು ಇಷ್ಟೆಲ್ಲ ಸಾಧನೆಯನ್ನ ಮಾಡಿದೀರಾ ಅಂತ ಆಯ್ತು. ಸೊ ಹಾಗಾದ್ರೆ ನಿಮ್ಗೆ ಮೊಟ್ಟ ಮೊದಲನೇದಾಗಿ ಇಂಟ್ರೆಸ್ಟ್ ಇರ್ಲಿಲ್ಲ, ಅದ್ರ ನಂತರ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂತ. ಸೊ ನಾವ್ ಎಲ್ಲರಿಗೂ ಜಾಸ್ತಿ ಕಡೆ ಎಲ್ಲ ಆಗುವಂತದ್ದು ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಅಯ್ಯೋ ಅಮ್ಮ ಅಪ್ಪನ ಒತ್ತಾಯಕ್ಕೆ ಹೋಗ್ತೇವೆ, ಆದ್ರೆ ನಂತರ 4 ಜನ ನಮ್ಮನ್ನ ಓ ಡಾನ್ಸರ್, ಓ ಸಿಂಗರ್ ಅಂತ ಹೇಳುವಾಗ ಆ ಒಂದು ಮನಸ್ಸಿನಲ್ಲಿ ಬರುವಂತಹ ಖುಷಿ ನಮಗೆ ಇಂಟ್ರೆಸ್ಟ್ ಅನ್ನ ಹುಟ್ಟಿಸ್ತದೆ ಅಂತ ಹೇಳ್ಬೋದು. ಹಾಗೆ ಆ ದೀಕ್ಷಾ ಕಲ್ಮಾಡಿ ಅವರು ಒಂದು ಅದ್ಭುತವಾದಂತಹ ಸಿಂಗರ್. ಆದ್ರಿಂದ ಹಾಡು ಇಲ್ಲದೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಹೋದ್ರೆ ಎಲ್ಲ ವೀಕ್ಷಕರು ನಂಗೆ ಬೈಬೋದು, ಆದ್ರಿಂದ ನನ್ಗೆ ಬೈಗಳು ತಿನ್ಲಿಕ್ಕೆ ಇಷ್ಟ ಇಲ್ಲ. ಸೊ ಆದ್ರಿಂದ ಒಂದು ಅದ್ಭುತವಾದಂತಹ ಸಿಂಗರ್ ನ ಕಡೆಯಿಂದ ಒಂದು ಅದ್ಭುತವಾದಂತಹ ಹಾಡು ನಮ್ಮ ವೀಕ್ಷಕರಿಗೋಸ್ಕರ ಬರ್ಲಿ. ಅದ್ಭುತ ಅಂದ್ರೆ ನಾ ಕಲಿತಾ ಇದ್ದೇನೆ, ಸೊ ಅದರಲ್ಲಿ ಓಕೆ. ಗಗನವೇವಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೆಯ ಮಂತ್ರಣ. ಗಗನವೇವಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಎಸ್, ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಈಗಷ್ಟೇ ಕಲಿತಾ ಇದ್ದೇನೆ ಅಂತ ಹೇಳಿದ್ದೀರಾ, ಕಲಿತಾ ಇರುವಾಗ್ಲೂ ಎಷ್ಟು ಚೆನ್ನಾಗಿ ಹಾಡ್ತಿದ್ದೀರಾ ಅಂತ. ಇನ್ನು ಮುಂದಕ್ಕೂ ಕೂಡ ಉನ್ನತವಾದಂತಹ ವೇದಿಕೆಗಳು ಸಂಗೀತ ಕ್ಷೇತ್ರದಲ್ಲಿ ನಿಮ್ಗೆ ಸಿಗ್ಲಿ ಅಂತ ನಿಮ್ಮ ಆಶೀರ್ವಾದ. ಅಯ್ಯೋ, ತುಂಬಾ ದೊಡ್ಡ ಮಾತು. ಸೊ ಆದ್ರಿಂದ ತುಂಬಾ ವೇದಿಕೆಗಳು ನಿಮ್ಗೆ ಸಿಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಆದ್ರಿಂದ ಮುಂದೆ ಈ ಒಂದು ಸಂಗೀತ ಕ್ಷೇತ್ರ ಆಗಿರ್ಬೋದು, ನೃತ್ಯ ಕ್ಷೇತ್ರ ಆಗಿರ್ಬೋದು, ಅಥವಾ ಆಕ್ಟಿಂಗ್ ಫೀಲ್ಡ್ ಆಗಿರ್ಬೋದು, ಇದ್ರಲ್ಲಿ ಯಾವುದೋ ಒಂದು ವೇದಿಕೆ ನೀವು ಮೊಟ್ಟ ಮೊದಲನೇದಾಗಿ ಹೋಗಿರುವಂತಹದ್ದು, ನಾನು ಯಾವತ್ತೂ ಮರೀಲಿಕ್ಕೆ ಆಗದಂತಹ ವೇದಿಕೆ, ಅಲ್ಲಿಂದ ಮೇಲೆ ನನ್ನ ಕಲಾ ಜರ್ನಿ ಶುರುವಾಯಿತು, ಅಲ್ಲಿಂದ ನನಗೆ ಒಂದು ಇಂಟ್ರೆಸ್ಟ್ ಅಂತ ಹೇಳುವಂತದ್ದು, ಸ್ಟೇಜ್ ಫಿಯರ್ ಅಂತ ಹೇಳುವಂತದ್ದು ದೂರ ಆಯ್ತು ಅಂತ ಹೇಳೋದಾದ್ರೆ ಯಾವ ವೇದಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ವಯಸ್ಸಿನಲ್ಲಿ? ಸೊ ಫಸ್ಟ್ ನಾನು ಹೋದದ್ದು ಕೃಷ್ಣ ವೇಷ ಮಾಡ್ತಿದ್ದೆ. ಅದ್ರ ನಂತರ ನಾನು ಪ್ಲೇ ಸ್ಕೂಲ್ ಅಲ್ಲಿ ಇರುವಾಗ ಒಮ್ಮೆ ಮಮ್ಮಿಗೆ ಹೇಳಿದ್ರು, ಅಂದ್ರೆ ಪಪ್ಪನಿಗೆ ಹೇಳಿದ್ರು ಆ ಟೀಚರ್, ಆಕ್ಟಿಂಗ್ ಮಾಡ್ಬೇಕು, ಒಂದು ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ಉಂಟು, ಹೀಗೆ ಕಾಂಪಿಟೇಷನ್ ಉಂಟು. ಸೊ ಮಮ್ಮಿಗೆ ಅದು ಐಡಿಯಾ ಇರ್ಲಿಲ್ಲ, ಒಂದು ಹೋಗ್ಬೇಕಲ್ಲ, ತುಂಬಾ ಪಾರ್ಟಿಸಿಪೆಂಟ್ಸ್ ಇದ್ರು, ಹಾಕುವ ಒಂದು
ಮಾಡ್ಲಿ ಅಂತ ಅವಾಗ ಅಜ್ಜಿ ಕ್ಯಾರೆಕ್ಟರ್ ಹಾಕಿದ್ರಂತೆ. ಹ. ಸೊ ಅದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಫಸ್ಟ್ ಅದೇ ಸ್ಟೇಜ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದು. ಸೊ ಆವಾಗ ಅಲ್ಲಿ ಹೋಗಿ ಮಾಡಿದೆ, ಮಮ್ಮಿ ಹೀಗೆ ಹೀಗೆ ಮಾಡು ಅಂತ ಹೇಳಿದ್ರು, ಹೋಗಿ ಮಾಡಿದೆ. ಅದರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬಂತು. ಹಾಗೆ ಅದು ನನ್ನ ಆಕ್ಟಿಂಗ್ ಅದು ಫಸ್ಟ್ ಸ್ಟೇಜ್ ಕೂಡ. ಸೊ ಸ್ವಲ್ಪ ಖುಷಿ ಆಗ್ತದೆ, ಅಂದ್ರೆ ನಂಗೆ ಗೊತ್ತಿಲ್ಲ, ನಂಗೆ ನೆನಪಿಲ್ಲ, ಬಟ್ ನಾನು ಆಲ್ಬಮ್ ಅಲ್ಲಿ ಫೋಟೋಸ್ ಎಲ್ಲ ನೋಡುವಾಗ ಗೊತ್ತಾಗ್ತದೆ. ಸೊ ಅದರ ನಂತರ ಭರತನಾಟ್ಯಂ ಅಂದ್ರೆ ಕೃಷ್ಣ ಮಠದಲ್ಲಿ ಅಲ್ಲಿ ಕ್ಲಾಸಿಗೆ ಹೋಗಿರುವಾಗ ಕ್ಲಾಸ್ ಗ್ರೂಪ್ ಡ್ಯಾನ್ಸ್ ಮಾಡಿದೆ, ಅದು ನನ್ನ ಫಸ್ಟ್. ಮತ್ತೆ ಸಿಂಗಿಂಗ್ ಹೇಳ್ಬೇಕಾದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಮುಂಚೆ ನಾನು ಕ್ಲಾಸಿಕಲ್ ಸಿಂಗಿಂಗ್ ಕಲಿತಿದ್ದೆ. ಸೊ ಆವಾಗ ಕ್ಲಾಸಿಗೆಲ್ಲ ಹೋಗ್ತಾ ಇರ್ಲಿ, ಅಂದ್ರೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ಲಿಲ್ಲ. Okay. ಸಿಕ್ಸ್ತ್ ನಂತರ ಬಾರ್ಕೂರಲ್ಲಿ ಒಮ್ಮೆ ರಾಜೇಶ್ ಶಾನ್ಭೋಗ್ ಸರ್ ಅಂತ ನಂಗೆ ಸ್ಕೂಲಿಂದ ಅವರು ಅಲ್ಲಿ ಕ್ಲಾಸಿಗೆ ಬರ್ಲಿಕ್ಕೆ ಹೇಳಿದ್ರು. ಅಲ್ಲಿ ಅವರು ನಂಗೆ ಫಸ್ಟ್ ಸ್ಟೇಜ್ ಕೊಟ್ಟಿದ್ರು. ಓಕೆ, ಹೀಗೆಲ್ಲ ಅಂದ್ರೆ ತುಂಬಾ ಸ್ಟೇಜ್ಗಳನ್ನ ನಿಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ ಅಂಡ್ ಅವರೆಲ್ಲರಿಗೂ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಅಂಡ್ ನಾನು ಮೊನ್ನೆ ಅಷ್ಟೇ ನಮ್ಮ ಟಿವಿ ಅಥವಾ ನಮ್ಮ ಕುಡ್ಲ ಯಾವುದೋ ಚಾನೆಲ್ ಅಲ್ಲಿ ನೋಡ್ತಾ ಇರುವಾಗ ಬಲೆ ಬುಲಿಪಾಲೆ ಎಂಬುವಂತಹ ಒಂದು ಶೋ ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಹೀಗೆ ನಾನು ನೋಡ್ತಾ ಇದ್ದೆ, ನೋಡುವಾಗ ಇವ್ರನ್ನೆಲ್ಲೋ ನೋಡಿದಿನಲ್ಲ ಅಂತ ಸರಿ ಒಬ್ಸರ್ವ್ ಮಾಡಿ ನೋಡುವಾಗ ನಮ್ಮ ದೀಕ್ಷಣ ಕಲ್ಮಾಡಿ ಅವರು ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ಆಕ್ಟಿಂಗ್, ತುಂಬಾ ಎಮೋಷನಲಿ ಆಗಿರುವಂತಹ ಒಂದು ಆಕ್ಟಿಂಗ್ ಅನ್ನ ಮಾಡಿದ್ರಿ. ಸೊ ಆ ಒಂದು ವೇದಿಕೆಯ ಒಂದು ನೆನಪನ್ನ ನೀವು ಹಂಚಿಕೊಳ್ಳೋದಾದ್ರೆ. ಸೊ ನಾನ್ ಲಾಸ್ಟ್ ಆಕ್ಟಿಂಗ್ ಮಾಡಿದ್ದದು ಅದೇ ಪ್ಲೇ ಸ್ಕೂಲ್ ಅಲ್ಲಿ, ಅವಾಗ ಮಾಡಿದ್ದು ಆಯ್ತು ಬಿಟ್ಟದ್ದು ಆಯ್ತು ಅಂತ ಅನ್ಕೊಂಡಿದ್ದೆ. ಬಟ್ ಅದ್ರ ನಂತರ ನಂಗೆ 10th ಅಲ್ಲಿ ಇರುವಾಗ ಮಿಡ್ ಟರ್ಮ್ಸ್ ಆಗುವ ಟೈಮಲ್ಲಿ ಜ್ಞಾನೇಶ್ ಮಾಮ ಅಂತ ಇದ್ರು, ಅವರದ್ದು ಗುರ್ತ ಪರಿಚಯ ಮಮ್ಮಿಗೆ ಇತ್ತು. ಅವರು ನಂಗೆ ಅವ್ರು ಹೀಗೆ ವಿಡಿಯೋಸ್ ಎಲ್ಲ ನೋಡಿ ನಂಗೆ ಫಿನಾಲೆಗೆ ಕರೆದ್ರು, ಅಂದ್ರೆ ಬಲೆ ಬುಲಿಪಾಲೆ ಕಲಾಶಿಲ್ಪ ಟೀಮ್ ಅಲ್ಲಿ ಫಿನಾಲೆಗೆ ಕರೆದ್ರು. ನಂಗೆ ಸಡನ್ ತುಂಬಾ ಖುಷಿ ಆಯ್ತು, ಅಂದ್ರೆ ಆ ಆಕ್ಟಿಂಗ್ ಅಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಹೋಗ್ತೇನೆ ಅಂತ. ಅವಾಗ ಮಮ್ಮಿ ಹೇಳಿದ್ರು, ಅದು ಬಲೆ ತೆಲಿಪಾಲೆ ಅಲ್ಲ, ಅದು ಬಲೆ ಬುಲಿಪಾಲೆ ಅಂತ, ನೀನು ಕೂಗಿಸ್ಬೇಕು, ನಗಿಸುದಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಚಾಲೆಂಜಿಂಗ್ ಉಂಟು, ಬಟ್ ಆದ್ರೂ ಸಹ ನಂಗೆ ಇಂಟ್ರೆಸ್ಟ್ ಇತ್ತು, ಹೋಗುವ ಅಂತ. ನಗ್ಸುದು ತುಂಬಾ ಈಸಿ, ಆದ್ರೆ ನಾವು ಆಕ್ಟಿಂಗ್ ಮಾಡುವಾಗ ಬೇರೆಯವ್ರನ್ನ ಅಳಿಸುದು ಇದೆಯಲ್ಲ ತುಂಬಾ ಕಷ್ಟ. Yes. ಅದ್ರ ನಂತರ ಮತ್ತೆ ನಂಗೆ ಆಕ್ಟಿಂಗ್ ಅಲ್ಲಿ ಅಷ್ಟು ಲೈಕ್ ಕ್ಲಾಸಸ್ ನಾನು ಹೋಗಿರ್ಲಿಲ್ಲ. ಸೊ ನಾನು ಅವ್ರು ಕರೆದ್ರು, ನಾನು ಹೋದೆ. ಅವ್ರು ನಂಗೆ ತುಂಬಾ ಟ್ರೈನಿಂಗ್ ಕೊಟ್ರು. ಅಂದ್ರೆ ನಾನು ಫಸ್ಟ್ ಮಾಡಿದ ಕ್ಯಾರೆಕ್ಟರ್ ಸಯಾಮಿ ಪಾತ್ರ, ಅಂದ್ರೆ ಕಂಜಾಯಿಂಟ್ ಟ್ವಿನ್ಸ್ ಆಗಿ. ಸೊ ಅದ್ರಲ್ಲಿ ಆಕ್ಟಿಂಗ್ ಮಾಡುವ ಹಾಗೆ ನಡಿಲಿಕ್ಕೆ ಸಹ ಪ್ರಾಕ್ಟೀಸ್, ಅಂದ್ರೆ ನಾವು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕಿತ್ತು. ಅದು ಸಹ ತುಂಬಾ ಪ್ರಾಕ್ಟೀಸ್ ಕೊಟ್ಟಿದ್ರು, ಲೈಕ್ ಮನ್ಸಲ್ಲಿ ಕೊಟ್ಟಿದ್ರು. ಅದು ಪ್ರಾಕ್ಟೀಸ್ ನಮ್ಗೆ ಸ್ಟಾರ್ಟ್ ಆಗ್ತಿದ್ದದ್ದೇ ನೈಟ್ 8ಗೆ, 8 ಇಂದ 12:30 11:30 ಹಾಗೆ ಆಗ್ತಾ ಇತ್ತು. ಸೊ ಬಟ್ ಅವಾಗ ಅದು ಆದ್ಮೇಲೆ ನಮ್ಗೆ ಪ್ರೈಸ್ ಸಿಗುವಾಗ ಅದು ಆದ ಖುಷಿಯೇ ಬೇರೆ, ಅಂದ್ರೆ ತುಂಬಾ ನಾವು ಇಷ್ಟೆಲ್ಲ ಕಷ್ಟ ಪಡುವಾಗ ಸುಸ್ತಾಗ್ತುಂಟ, ಅಯ್ಯೋ ಯಾಗ ಮುಗಿತದೋ ಅಂತ ಹೇಳುವಂತಹ ಒಂದು ಯೋಚನೆ ಒಂದು ಕಡೆ ಆದ್ರೆ, ಲಾಸ್ಟಿಗೆ ಆ ಒಂದು ಪ್ರಶಸ್ತಿ ಅಥವಾ ಪ್ರೈಸ್ ನಮ್ಮ ಬಳಿಗೆ ಬರುವಾಗ ಆ ಎಲ್ಲ ಕಷ್ಟಗಳು, ಆ ಎಲ್ಲ ನೋವುಗಳು ನಮ್ಗೆ ಮರ್ತೋಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತು ಕೂಡ ನಾವು ಏನೋ ಒಂದು ಕಷ್ಟ ಪಡ್ತಿರುವಾಗ ನಮ್ಮ ಮನಸ್ಸಿನಲ್ಲಿ ಒಂದಿರ್ಬೇಕಂತೆ, ಈಗ ಎಷ್ಟು ಕಷ್ಟಪಟ್ರು ಕೊನೆಯದಾಗಿ ಇದು ಎಲ್ಲ ಕಷ್ಟವನ್ನ ನೆನೆಸಿಕೊಂಡು ಖುಷಿ ಪಡುವಂತಹ ಸಂದರ್ಭ ಒಮ್ಮೆ ಬರ್ತದೆ ಅಂತ. ಆದ್ರಿಂದ ನೀವು ಎಷ್ಟು ಕಷ್ಟಪಟ್ಟದಕ್ಕೆ ಎಲ್ಲರೂ 4 ಜನ ನಿಮ್ಮನ್ನ ಗುರುತಿಸುವಂತಾಗಿದೆ ಅಂತ ಹೇಳ್ಬೋದು. ಹಾಗೆ ಇವಾಗ ಕಲೆ ಈ ಆಕ್ಟಿಂಗ್ ನ ಫೀಲ್ಡ್ ನ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಸ್ಕೂಲ್ ಲೀಡರ್ ಫಿಲ್ಮ್, ಸೊ ಅದು ಕೂಡ, ಅದ್ರಲ್ಲೂ ಕೂಡ ನೀವು ಅದ್ಭುತವಾದಂತಹ ನಟನೆಯನ್ನ ಮಾಡಿದೀರಾ ಅಂತ ಗೊತ್ತಾಯ್ತು. ಸೊ ಆದ್ರಿಂದ ಆ ಒಂದು ಆಪರ್ಚುನಿಟಿ ನಿಮ್ಗೆ ಹೇಗೆ ಬಂತು ಅಂಡ್ ಶೂಟಿಂಗ್ ಟೈಮ್ ಹೇಗಿತ್ತು ಅಂತ. ಸೊ ಸ್ಕೂಲ್ ಲೀಡರ್ ಅಂದ್ರೆ ನಾನು ಡೈರೆಕ್ಟ್ ಯಾರೋ ಕರೆದ್ರು ಹಾಗೆ ಹೋದದಲ್ಲ, ಆಡಿಷನ್ ಕೊಟ್ಟೆ ಹೋದದ್ದು. ಓಕೆ, ಆಡಿಷನ್ ಕೊಟ್ಟೆ. ನಮ್ಗೆ ಉಡುಪಿಯಲ್ಲಿ ಆಡಿಷನ್ ಇತ್ತಿತ್ತು. ಆಡಿಷನ್ಗೆ ಹೋದೆ. ಏನೋ ಒಂದು ಲೈಕ್ ಯಾವ ಒಂದು ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನು ಪಿಕ್ ಮಾಡಿ ಅದು ಮಾಡಿದೆ. ಸೊ ಅವ್ರು ಕ್ವಶನ್ಸ್ ಕೇಳುವಾಗೆಲ್ಲ ಆನ್ಸರ್ ಮಾಡಿ. ಅದರ ನಂತರ ನಂಗೆ 1 ವೀಕ್ ಅಲ್ಲಿ ಕಾಲ್ ಬಂತು, ಹೀಗೆ ಮೂವಿ ಇತ್ತಲ್ಲ, ನೀವು ಆಡಿಷನ್ ಕೊಟ್ಟು ನೀವು ಸೆಲೆಕ್ಟ್ ಆಗಿದ್ದೀರದು. ಸೊ ನಂಗೆ ಅವಾಗ ತುಂಬಾ ಖುಷಿ ಆಯ್ತು, ಅಂದ್ರೆ ಬಿಕಾಸ್ ಅದು ನನ್ನ ಫಸ್ಟ್ ಫಿಲ್ಮ್ ಆಗಿ. ಸೊ ನಂಗೆ ತುಂಬಾ ಖುಷಿ ಆಯ್ತು. ಮಮ್ಮಿಗೆ ಕಾಲ್ ಬಂದಿತ್ತು, ಅವ್ರು ಹೇಳಿದ್ರು ಹೀಗೆ. ಫಸ್ಟ್ ಅವ್ರು ನಂಗೆ ಹೇಳಿದ್ದು ನೀನ್ ಆಗ್ಲಿಲ್ಲ ಸೆಲೆಕ್ಟ್ ಅಂತ, ಬಟ್ ಅವ್ರು ಹಾಗೆ ಹೇಳುವಾಗ ನಂಗೆ ಗೊತ್ತಾಯ್ತು ನಾನು ಆಗಿದ್ದೇನೆ. ಅದ್ರ ನಂತರ ತುಂಬಾ ಟೈಮ್ ಆದ್ಮೇಲೆ ನಮ್ಗೆ ಶೂಟಿಂಗಿಗೆ ಕರೆದಿದ್ರು. ನನ್ಗೆ ಫಸ್ಟ್ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಬಟ್ ನಾನು ಶೂಟಿಂಗ್ಗೆ ಹೋದ್ಮೇಲೆ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇದ್ರು, ತುಂಬಾ ಇದ್ರು. ಸೊ ಅವಾಗ ಮೋಸ್ಟ್ಲಿ ಎಲ್ಲರನ್ನು ಆಲ್ಮೋಸ್ಟ್ ಮಾಡಿದ್ದಾರೆ ಸೆಲೆಕ್ಟ್, ಆ ತರ ನಂಗೆ ಆಯ್ತು. ಅದರ ನಂತರ ಶೂಟಿಂಗ್ ಅಲ್ಲಿ ಅಂದ್ರೆ ಅದು ಮೂವಿ ರಜಾಕ್ ಪುತ್ತೂರ್ ಸರ್ ಇವರ ನಿರ್ದೇಶನದ ಹಾಗೂ ಸತ್ಯೇಂದ್ರ ಪೈ ಇವರ ನಿರ್ಮಾಣದ ಅವರ ಆಗಿತ್ತು. ಶೂಟಿಂಗ್ ಟೈಮ್ ಅಲ್ಲಿ ಅಂದ್ರೆ ಎಲ್ಲರೂ, ಅದೊಂದು ಟೆಂಪರರಿ ಸ್ಕೂಲ್ ಆಗಿತ್ತು ನಮ್ಮದು, ಬಿಕಾಸ್ 150 ಸ್ಟೂಡೆಂಟ್ಸ್ ಇದ್ರು ಅಲ್ಲಿ ಟೋಟಲ್ ಆಗಿ ಶೂಟಿಂಗ್ ಆಗುವಾಗ. ಸೊ ನಮ್ಮದು ಟೆಂಪರರಿ ಸ್ಕೂಲ್ ಆಗಿ ಫುಲ್ ಎಂಜಾಯ್ ಮಾಡ್ತಿದ್ದೆ. ಶೂಟಿಂಗ್ ಅಂತ ಜಾಸ್ತಿ ನಾವು ಸ್ಕೂಲ್ ಅಲ್ಲಿ ಹೇಗಿರ್ತೇವೆ, ಲಂಚ್ ಟೈಮ್ಗೆ ಒಟ್ಟಿಗೆ ಲಂಚ್ ಮಾಡೋದಾಗಿರ್ಲಿ, ಹಾಗೆ ಅದಾಗಿ ಹಾಗೆ ಅಕ್ಷತ್ ಸರ್ ಹಾಗೆಲ್ಲ ಸರ್ ಇದ್ರಲ್ಲಿ ಅವ್ರು ನಮ್ಗೆ ನಮ್ಮ ಸ್ಕೂಲ್ ಅಲ್ಲಿ ಹೀಗೆ ಪಿಟಿ ಟೀಚರ್ಸ್ ಇರ್ತಾರಲ್ಲ, ಆ ತರನೇ ಬೈತಾ ಇದ್ರು. ಆತರ ಗಮ್ಮತ್ ಆಗ್ತಿತ್ತು ತುಂಬಾ. ಅಂದ್ರೆ ಇದು ಆಕ್ಟಿಂಗ್ ನ ಜೊತೆಗೆ ತುಂಬಾ ಎಂಜಾಯ್ಮೆಂಟ್ ಕೂಡ ಮಾಡಿದಿರಾ, ಅಂದ್ರೆ
ಸೆಟ್ ಅಲ್ಲಿ ಅಂತ ಹೇಳ್ಬೋದು. ಹೌದು. ಸೊ ಹೌದು, ಆಕ್ಟಿಂಗ್ ನ ಜೊತೆ ಜೊತೆಗೆ ಆ ಸೆಟ್ ಅಲ್ಲಿ ಇರುವಂತಹ ಊಟ ಆಗಿರ್ಬೋದು ಹಾ. ಅಂಡ್ ಅಲ್ಲಿ ಸಿಗುವ ಬೈಗಳಾಗಿರ್ಬೋದು, ಸೊ ಅದ್ರ ಜೊತೆಗೆ ಅಲ್ಲಿ ಆಗುವಂತ ಫ್ರೆಂಡ್ಸ್ ಅನ್ನ ನಾವ್ ಯಾವತ್ತೂ ಮರಿಲಿಕ್ಕೆ ಆಗುತ್ತೆ. ಹೌದು. ಅದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಮೂವಿ ಅಂತ ಕೂಡ ಹೇಳಿದ್ರಿ, ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಸಿಕ್ಕಿದೆ ಅಂತ ಆಯ್ತು. ಓಕೆ, ಹಾಗಾದ್ರೆ ದೀಕ್ಷಾ ಕಲ್ಮಾಡಿ ಅವರಿಗೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಯಾರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದು, ಅಂದ್ರೆ ಸಪೋರ್ಟ್ ಇತ್ತಾ ನಿಮ್ಗೆ? ಹಾ, ನಾನು ನನ್ನ ಪ್ರೈಮರಿ ನಾನು SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಕಲ್ತದ್ದು. ಅದು ನನ್ನ ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಎಲ್ಲಾ ಟ್ಯಾಲೆಂಟ್ಸ್ಗೂ ನಾನು ಸ್ಟಾರ್ಟ್ ಮಾಡಿದ್ದು ಅದೇ ಸ್ಕೂಲ್ ಅಲ್ಲಿ, Okay. ಏನೂ ಇರ್ಲಿ ಹಾಗೆ. ಮತ್ತೆ ನೆಕ್ಸ್ಟ್ ನನ್ನ ಹೈಯರ್ ಪ್ರೈಮರಿ ಮಾಡಿದ್ದು ನಾನು ಸೈಂಟ್ ಫ್ರಾನ್ಸಿಸ್ ಸೇವಿಯರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉದ್ಯಾವರದಲ್ಲಿ. ಅಲ್ಲಿ ನಂಗೆ ತುಂಬಾ ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ, ಅಂದ್ರೆ ಸ್ಕೂಲಿಂದಾನೇ ಕರ್ಕೊಂಡು ಹೋಗಿದ್ದಾರೆ ಕೆಲವು ದಿಕ್ಕಲ್ಲಿಗೆ ಸಿಂಗಿಂಗ್ಗೆ ಜಾಸ್ತಿ. ಅದರ ನಂತರ ನಾನು ಬಂದದ್ದು ಕಾಲೇಜ್, ತ್ರಿಷಾ ವಿದ್ಯಾ PU ಕಾಲೇಜ್. Okay. ಅಲ್ಲಿ ಹೇಳಿದೆ ಬೇಡ, ತುಂಬಾ ಸಪೋರ್ಟ್ ಇದ್ರು. ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅಂದ್ರೆ ಧೀರಜ್ ಸರ್ ಅಂತ ಇದ್ರು, ಸೊ ಅವರು ಸಹ ಒಂದು ಕಲೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವರು ಸಹ ಆಕ್ಟಿಂಗ್ ಅಲ್ಲಿ ಇದ್ದಾರೆ. Okay. ಸೊ ಅವರಿಗೆ ಅದು ಗೊತ್ತಾದ್ರಿಂದ ಅವರೇ ಇದ್ದದ್ರಿಂದ ನಮ್ಗೆ ತುಂಬಾ ಸಪೋರ್ಟ್ ಇತ್ತು. ಅಂದ್ರೆ ಎಲ್ಲಾ ಕಡೆ ತುಂಬಾ ಕಾಂಪಿಟಿಷನ್ಸ್ ಗೆ ಆಗಿರ್ಲಿ, ತುಂಬಾ ಪ್ರೋಗ್ರಾಮ್ಸ್ ಗೆ ಆಗಿರ್ಲಿ ಕರ್ಕೊಂಡು ಹೋಗ್ತಿದ್ರು. So ತುಂಬಾ ಸಪೋರ್ಟ್ ಇತ್ತು. ತುಂಬಾ ಸಪೋರ್ಟ್ ಅಂದ್ರೆ ಸ್ಕೂಲಲ್ಲೂ ತುಂಬಾ ಸಪೋರ್ಟ್ ಇತ್ತು ನಿಮ್ಗೆ, ಕಾಲೇಜಲ್ಲೂ ತುಂಬಾ ಹೌದು. ಸಪೋರ್ಟ್ ಇತ್ತಲ್ವಾ? ಸೊ ಹಾಗಾದ್ರೆ ಕೊನೆ ಮನೆಯವರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಫ್ಯಾಮಿಲಿಯಲ್ಲಿ ಯಾರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು? ಇಷ್ಟೊಟ್ಟಿಗೆ ನೀವು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು? ನಾನಿಲ್ಲಿ ಬರ್ಲಿಕ್ಕೆ ಕಾರಣ ಮೇನ್ ಆಗಿ ಪಪ್ಪ ಅಮ್ಮ. ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾ ಬರ್ಲಿಕ್ಕೆ ಇರ್ಲಿಲ್ಲ. ಸೊ ಪಪ್ಪ ಅಮ್ಮ ಹೇಳಿದೆ ಬೇಡ, ತುಂಬಾ ಸಪೋರ್ಟಿವ್. ಪಪ್ಪ ಸಹ ಹಾಗೆ, ಅಂದ್ರೆ ಪಪ್ಪ ನನ್ಗೆ ಮಾತ್ರ ಅಲ್ಲ, ಬೇರೆ ಟ್ಯಾಲೆಂಟ್ಸ್ ಇದ್ರು ಕೂಡ ಅವರ ಸ್ಟೇಟಸ್ ಅಲ್ಲಿ ನಿಜ, ದಿನಾಲು ನಿಜ, ನಿಜ. ಡೌಟ್ ಇರ್ಬೋದು ಕೆಲವರಿಗೆ, ನಾನೇ ಮಗಳಲ್ಲ ಬೇರೆಯವಳು ತುಂಬಾ ಎಲ್ಲರದ್ದು ಇರ್ತದೆ ಅವರ ಸ್ಟೇಟಸ್ ಅಲ್ಲಿ. ಮತ್ತೆ ಮಮ್ಮಿ ಸಹ ಹಾಗೆ, ಮಮ್ಮಿ ಏನಾದ್ರು ಪ್ರೋಗ್ರಾಮ್ಸ್ ಇದ್ರೆ ಹೀಗೆ ಉಂಟು ಹಾಗೆ ಅಂತ ನಂಗೆ ಹೇಳ್ತಾರೆ, ನಾನು ಹಾ ಮಮ್ಮಿ ಅಂತ, ಪಪ್ಪ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಿರ್ತದೆ. ಫ್ಯಾಮಿಲಿ ಸಹ ತುಂಬಾ ಸಪೋರ್ಟ್, ಅಂದ್ರೆ ಫ್ಯಾಮಿಲಿಯಲ್ಲಿ ಸಹ ಅಕ್ಕ ಮಾಮ ಅವರಿಗೆಲ್ಲ ತುಂಬಾ ಇಂಟ್ರೆಸ್ಟ್ ಉಂಟಿದ್ದು, ಸಿಂಗಿಂಗ್ ಆಗಿರ್ಲಿ ಡ್ಯಾನ್ಸ್ ಆಗಿರ್ಲಿ. ಸೊ ಹಾಗೆ ತುಂಬಾ ತುಂಬಾ ಸಪೋರ್ಟ್. ಸಪೋರ್ಟ್ ಮಾಡ್ತಾರೆ, ಅಂದ್ರೆ ವಿಡಿಯೋ ಶೇರ್ ಮಾಡೋದ್ರಲ್ಲ ಹಾ. ಆಗಿರ್ಬೋದು, ಹೀಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗಾದ್ರೆ ದೀಕ್ಷಾ ಕಲ್ಮಾಡಿ ಅವರ ಲೈಫ್ ಅಲ್ಲಿ ಒಂದು ಫನ್ನಿ ಮೂಮೆಂಟ್ ಅಂದ್ರೆ ಯಾವ್ದು? ಫನ್ನಿ ಮೂಮೆಂಟ್. ಫನಿ ಮೂಮೆಂಟ್ ಅದು ಒಮ್ಮೆ ಆಗಿತ್ತು, ನಾನು ಅದನ್ನ ಶೇರ್ ಸಹ ಮಾಡಿದ್ದೆ ಒಮ್ಮೆ, ಬಟ್ ನಂಗೆ ಅದೇ ಫನಿ ಮೂಮೆಂಟ್ Okay. ಜಾಸ್ತಿ. ಅದಂದ್ರೆ ವಾಯ್ಸ್ ಆಫ್ ಆರಾಧನೆಯಿಂದಾನೆ ನಾನು ಒಂದು ಪ್ರೋಗ್ರಾಮ್ಗೆ ಹೋಗ್ತಿದ್ದೆ, ಸಿಂಗಿಂಗ್ ಪ್ರೋಗ್ರಾಮ್ಗೆ. ಸಿಂಗಿಂಗ್ ಪ್ರೋಗ್ರಾಮ್ಗೆ ಹೋಗಿರುವಾಗ ನಾನು ಲೈಕ್ ಬ್ಯಾಕ್ ಸೈಡ್ ಕೂತ್ಕೊಂಡು ಸಾಂಗ್ ರಿವೈಸ್ ಮಾಡ್ತಿದ್ದೆ, ಬಾ ಹೈಟ್ ಇತ್ತು. ಸಾಂಗ್ ರಿವೈಸ್ ಮಾಡ್ತಿದ್ದೆ, ಅಲ್ಲಿ ಸ್ಟೇಜ್ ಅಲ್ಲಿ ಪ್ರೋಗ್ರಾಮ್ ನಡೀತಿತ್ತು. ಮಾಡ್ತಾ ಇರುವಾಗ ಯಾರೋ ಒಂದು ಮಾಮ ಏನೋ ಮಾಡಿದ್ರು, ಅದು ಚೇರ್ ಕಟ್ ಆಗಿ ಬಿತ್ತು, ಅಂದ್ರೆ ಅವ್ರು ಬಿದ್ರು ಕೆಳಗೆ. ನಂಗೆ ಸಡನ್ ಆಗಿ ಓ ಮೈ ಗಾಡ್ ಫುಲ್ ಹೆದರಿ ಹೋಗಿದೆ. ಅಂದ್ರೆ ಆ ಮೂಮೆಂಟ್ ಗೆ ಹೌದು, ಸ್ವಲ್ಪ ನೀವು ಫಸ್ಟ್ ಅದು ಇನಿಷಿಯಲ್ ಸ್ಟೇಜಸ್ ಗೆ ನಾನು ಇದ್ದದ್ದು, ಪ್ರೋಗ್ರಾಮ್ ಕೊಡ್ತಾ ಇದ್ದದ್ದು. ಸೊ ಅವಾಗ ಸ್ವಲ್ಪ ನರ್ವಸ್ನೆಸ್ ಇದ್ದಿತ್ತು, ಅದು ಸ್ವಲ್ಪ ಹೆದರಿಕೆ ಆಗಿತ್ತು. ಅದಾದ್ಮೇಲೆ ಹೋಗಿ ಕೊಟ್ಟೆ, ಚಂದ ಆಯ್ತು, ಪ್ರೋಗ್ರಾಮ್ ಚಂದ ಆಯ್ತು. ಬಟ್ ಅದನ್ನ ನಂತರ ನಂಗೆ ಫೀಲ್ ಆಗ್ತಿದ್ದು ಅದೇ ಫನ್ ಇರ್ಬೋದು, ಅಂದ್ರೆ ಸಡನ್ ಆಗಿ ಹಾಗೆ ಆದದ್ದು. So ಒಂದ್ ಸ್ವಲ್ಪ ಕಡೆಯಿಂದ ನಗು ಕೂಡ ಬರ್ತದೆ, ಬಟ್ ಹಾ, ಟೆನ್ಷನ್ ಕೂಡ ಹೌದು. ನೆಕ್ಸ್ಟ್ ನಂಗೆ ಸಾಂಗ್ ಹೇಳ್ಬೇಕಲ್ಲ. ಹೌದು, ಆವಾಗ ಟೆನ್ಷನ್ ಆಗಿತ್ತು, ಬಟ್ ಅದ್ರ ನಂತರ ಅದು ಯೋಚನೆ ಮಾಡುವಾಗ ಸ್ವಲ್ಪ ಹಾಗಾದ್ರೆ ಬೇಸರದ ಮೂಮೆಂಟ್, ಅದ್ರ ಜೊತೆಗೆ ಏನಾದ್ರೂ ಬೇಸರದ ಮೂಮೆಂಟ್, ಸಣ್ಣ ಪುಟ್ಟ ವಿಷಯಗಳು ಅಂದ್ರೆ ಈ ಕಲಾಕ್ಷೇತ್ರದಲ್ಲಿ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನೀವು ಶೇರ್ ಮಾಡ್ಬೋದು. ಹಾಗೆ ತುಂಬಾ ಬೇಸರ ಹಾಗೇನಿಲ್ಲ ನಮ್ಗೆ. ಆಕ್ಟಿಂಗ್ ಅಲ್ಲಿ ಇರುವಾಗ ಬಲೆ ಪುಲಿಪಾಲೆ ಹೇಳಿದ್ರು, ಆವಾಗ ಫಸ್ಟ್ ನಾನು ಸೀಸನ್ಗೆ ಹೋಗುವಾಗ ಅದೇ ಫೈನಲ್ ಗೆ ಕರೆದಿದ್ದು. ಅವಾಗ ನಮ್ಗೆ ಥರ್ಡ್ ಪ್ರೈಸ್ ಬಂದಿತ್ತು, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ನಮ್ದು. ಓಕೆ. ಬಟ್ ಥರ್ಡ್ ಪ್ರೈಸ್ ಅಲ್ಲ ಅಂತ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು. ಅದರ ನಂತರ ಪುನಃ ನಾವು ನೆಕ್ಸ್ಟ್ ಸೀಸನ್ಗೆ ಹೋಗಿದ್ವಿ, ಅವಾಗ ನಮ್ಗೆ ಸೆಕೆಂಡ್ ಬಂತು. ಸೊ ಅದು ಬೇಜಾರ್ ಸಹ ಹೋಯ್ತು. ಹಾಗೆ ನಾವು ಯಾವ್ದೋ ಒಂದು ಸತತವಾಗಿ ಪ್ರಯತ್ನ ಇದ್ರೆ ಅದು ನಮ್ಗೆ ಗೆಲುವು ಸಿಕ್ಕದೆ ಅಲ್ವಾ? ಸೊ ಅದ್ರಿಂದ ಏನೋ ನಮ್ಗೆ ಥರ್ಡ್ ಪ್ರೈಸ್ ಬಂತು ಅಂತ ಹೇಳಿದ್ರೆ, ಫಸ್ಟ್ ಪ್ರೈಸ್ ಬಂದವರನ್ನ ನೋಡ್ಕೊಂಡು ಕಲಿಯೋದು ನಮ್ಗೆ ತುಂಬಾ ಇರ್ತದೆ. ಅವ್ರು ಸೆಕೆಂಡ್ ಬಂದ್ರೆ ಅದ್ರಲ್ಲೂ ಕೂಡ ಬಂದಿರ್ತಾರೆ, ಫಸ್ಟ್ ಪ್ರೈಸ್ ಬಂದ್ರೆ ಯಾವತ್ತೂ ಕೂಡ ಎಸ್ ನಾನೇ ದೊಡ್ಡವಳು, ನನ್ನಿಂದ ಯಾರ ಮೇಲೆ ಹೋಗಿ ಆ ಒಂದು ಸೊಪ್ಪು ನಮ್ಮಲ್ಲಿ ಇಲ್ಲದಿದ್ರೆ ನಾವು ಯಾವತ್ತೂ ಕೂಡ ಗೆಲುವು ನಮ್ಮದೇ ಅಂತಾನೆ ಹೇಳ್ಬೋದಲ್ವಾ? ಸೊ ಎಸ್, ಮುಂದೆ ದೀಕ್ಷಾ ಕಲ್ಮಾಡಿ ಅವರ ಪ್ರಕಾರ ಈ ಕಲೆಯಲ್ಲಿರುವವರಿಗೆ ಲೈಫ್ ನ ಅರ್ಥ ಏನು ಅಂತ ಹೇಳುವಂತದ್ದು ಚೆನ್ನಾಗಿ ಗೊತ್ತಾಗಿರ್ತದಂತೆ. ಆದ್ರಿಂದ ಲೈಫ್ ಅಂದ್ರೆ ಏನು ದೀಕ್ಷಾ ಕಲ್ಮಾಡಿ ಅವರೇ? ಲೈಫ್ ಅಷ್ಟು ದೊಡ್ಡ ವಾಕ್ಯ ಎಲ್ಲ ನಾನು ಹೇಳಿಲ್ಲ, ಬಟ್ ಲೈಫ್ ಅಂದ್ರೆ ನಾವು ನಮ್ಮನ್ನು ಬೇರೆಯವರಿಗೆ ಕಂಪೇರ್ ಮಾಡಬಾರ್ದು. ಸೊ ಈ ಕ್ಯಾರೆಕ್ಟರ್ ಅಲ್ಲಿ ಲೈಫ್ ಸಿಗೋದು ಒಮ್ಮೆಲೆ ಅಲ್ಲ. ಹಾಗೆ ಮತ್ತೆ ನಾವು ಸೆಲ್ಫ್ ಒಬ್ಸೆಸ್ಡ್ ಆಗಿರ್ಬೇಕು, ಅಂದ್ರೆ ಸೆಲ್ಫ್ ಗ್ರೀಡಿ ಆಗಿರ್ಬೇಕು ಬೇರೆಯವರ ಮೇಲೆ. ಹಾಗಾದ್ರೆ ನಿಮ್ಗೆ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ, ಎಸ್ ನಾನು ಇವ್ರಾಗ ಆಗ್ಬೇಕು ಅಂತ ಇದ್ರೆ ಯಾರನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೇನ್ಲಿ ನನ್ನ ಗುರುಗಳೇ, ಯಾಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗುವಾಗ ಅವರೇ ನಮ್ಮೊಟ್ಟಿಗೆ ಇದ್ದದ್ದು, ಅಂದ್ರೆ ಅವರೇ ಸಪೋರ್ಟ್ ಮಾಡ್ತಾ ಬಂದಿರೋದು. ಸೊ ಹಾಗೆ ಅವರನ್ನೇ ನಾನು ಇನ್ಸ್ಪಿರೇಷನ್ ಆಗಿ ತಗೊಳ್ತೇನೆ. ಮತ್ತೆ ಒಂದು ಆಕ್ಟ್ರೆಸ್ ಇದ್ದಾರೆ ಅನುಷ್ಕಾ ಸೇನ್ ಅಂತ, ಹಿಂದಿಯಲ್ಲಿ. ಸೊ ಅವರನ್ನ ನಾನು ತುಂಬಾ
ನನ್ನ ಯಾಕೆ ಇನ್ಸ್ಪಿರೇಷನ್. ಅವರನ್ನ ಇನ್ಸ್ಪಿರೇಷನ್? ಬಿಕಾಸ್ ನಾನು ಅವರದ್ದೇ, ನನಗೆ ಮಮ್ಮಿ ಮುಂಚೆ ಫಿಲ್ಮ್ಸ್ ಎಲ್ಲ ನೋಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ, ಈಗ ಸಹ ಜಾಸ್ತಿ ಬಿಡುದಿಲ್ಲ. ಆದ್ರೆ ಮುಂಚೆ ಬಟ್ ಅವರದ್ದು ನಾನು ಬಾಲ್ವೀರಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಕಾರ್ಟೂನ್ ಇಂದ ಅಂದ್ರೆ ಆ ವೇ ಇಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದವಳು, ಈಗ ಸಹ ನೋಡ್ತೇನೆ. ಸೊ ಅವರನ್ನ ತುಂಬಾ ಚಿಕ್ಕಯಿಂದ ಸಹ ನೋಡ್ತಾ ಬಂದು ಬಂದು. ಸೊ ಅವ್ರು ಹೇಗೆ ಬೆಳಿತಾ ಹೋದ್ರು ಅದೇ ರೀತಿ ನಾನು ಹೋಗ್ಬೇಕು ಅಂತ ಹೇಳುವಂತದ್ದು. ಓಕೆ, ಹಾಗಾದ್ರೆ ದೀಕ್ಷಾ ಕಲ್ಮಾಡಿ ಅವರು ಫ್ರೀ ಇರುವಾಗ ಟೈಮ್ ಅನ್ನ ಹೇಗೆ ಸ್ಪೆಂಡ್ ಮಾಡ್ತಾರೆ? ಫ್ರೀ ಇರುವಾಗ ಹೀಗೆ ಸಾಂಗ್ಸ್ ಕಲಿತೇನೆ, ಭರತನಾಟ್ಯಂ ಡ್ಯಾನ್ಸಸ್ ಕಲಿತೇನೆ. ಹಾಗೆ ಮತ್ತೆ ಕ್ಲಾಸಸ್ಗೆ ಹೋಗ್ತಾ ಇರ್ತೇನೆ, ಅಂದ್ರೆ ಕ್ಲಾಸಲ್ಲೇ ಇರ್ತೇನೆ ನಾನು ಅರ್ಧ. ಮನೆಯಲ್ಲಿರುವಾಗ ಪಪ್ಪ ಮಮ್ಮಿ ಒಟ್ಟಿಗೆ ಮಾತಾಡ್ತೇನೆ. ಓಕೆ, ಹೀಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀರಾ. ಸೊ ಹಾಗಾದ್ರೆ ಈಗ ನೀವು ಈ ಒಂದು ಫ್ರೀ ಟೈಮ್ ಅಲ್ಲಿ ಇರುವಾಗ ಹೀಗೆಲ್ಲ ಮಾಡ್ತಾ ಇರ್ತೀರಾ ಅಂಡ್ ಟೈಮ್ ಸ್ಪೆಂಡ್ ಮಾಡ್ತೀರಾ. ಓಕೆ, ಅದೆಲ್ಲ ಒಂದ್ ಸೈಡ್ ಆದ್ರೆ ನೀವು ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ನಿಮ್ಮ ಸ್ಕೂಲ್ ಅವರು, ಕಾಲೇಜ್ ಅವರು, ಫ್ಯಾಮಿಲಿ, ತಂದೆ ತಾಯಿ ಇದರನ್ನ ಬಿಟ್ಟು ಬೇರೆ ಯಾರಾದ್ರೂ ನಿಮ್ಮ ಬೆನ್ನೆಲುಬಾಗಿ ಸಪೋರ್ಟಿವ್ ಇದಾರೆ ಅಂಡ್ ಅವರ ಹೆಸರನ್ನ ನಾನೀಗ ಹೇಳ್ಬೇಕು ಅಂತ ಇದ್ರೆ ಹೇಳ್ಬೋದು? ಮೊದಲನೇದಾಗಿ ನನ್ನ ಗುರುಗಳ ಹೆಸರನ್ನ ನಾನು ಹೇಳ್ತೇನೆ. ಓಕೆ. ನಾನು ಕ್ಲಾಸಿಕಲ್ ಸಿಂಗಿಂಗ್ ಅನ್ನು ಮಧುರಪಿ ಬಾಲಸುಬ್ರಹ್ಮಣ್ಯಂ ಸರ್ ಇವರಲ್ಲಿ ಕಲಿತಿದ್ದೇನೆ. ಸೊ ಅವರು ಸಹ ತುಂಬಾ ಸಪೋರ್ಟ್. ಹಾಗೆ ಸುಗಮ ಸಂಗೀತವನ್ನು ಸಂತೋಷ್ ಸರ್ ಇವರ ಬಳಿ ಕಲಿತಿದ್ದೇನೆ. ಅವರು ಎವ್ರಿ ಪಾಯಿಂಟ್ ಅನ್ನು ಪಿಕ್ ಮಾಡಿ ನಂಗೆ ಹೇಳ್ತಾರೆ, ಇದು ರಾಂಗ್ ಇದ್ರೆ ಇದು ಸರಿ ಮಾಡ್ಬೇಕು, ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆ ಭರತನಾಟ್ಯಂ ಅನ್ನು ವಿದುಶ್ರೀ ಡಾಕ್ಟರ್ ಮಂಜರಿ ಚಂದ ಪುಷ್ಪರಾಜ್ ಇವರ ಬಳಿ ಕಲಿತಿದ್ದೇನೆ. ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆ ನನ್ನ ಆಕ್ಟಿಂಗ್ ಅಲ್ಲಿ ಬರ್ಬೇಕು, ನಂಗೆ ಪರ್ಟಿಕ್ಯುಲರ್ ಗುರು ಇಲ್ಲ, ಬಟ್ ನಂಗೆ ಅವರೇ ಫಿನಾಲೆಗೆ ಕರೆದಿದ್ದಾರೆ. ಸೊ ಜ್ಞಾನೇಶ್ ಮಾಮ ಅವರು ತುಂಬಾ ಸಪೋರ್ಟ್ ಮಾಡಿ, ಅಂದ್ರೆ ಅವ್ರು ಕರೆದದಕ್ಕೆ ನಾನು ಅದರಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದರ ನಂತರ ನನ್ನ ಬ್ಯಾಕ್ ಬೋನ್ ಆಗಿ ಲೋಕೇಶ್ ಸರ್ ಅಂತ ಇದ್ದಾರೆ. ಅವರು ನಂಗೆ ತುಂಬಾ ಸ್ಟೇಜಸ್ ಕೊಟ್ಟಿದ್ದಾರೆ, ನನಗೆ ಸಿಂಗಿಂಗ್ ಅಲ್ಲಿ, ಡ್ಯಾನ್ಸ್ ಅಲ್ಲಿ. ಪ್ರಕಾಶ್ ಸರ್ ಅವರು ನನಗೆ ಸಿಂಗಿಂಗ್ ಅಲ್ಲಿ ಸ್ಟೇಜಸ್ ಕೊಟ್ಟಿದ್ದಾರೆ. ಮತ್ತೆ ರಾಕೇಶ್ ಮಾಮ ಅಂತ ಇದ್ದಾರೆ ಅವರು. ಹಾಗೆ ತುಂಬಾ ಜನ ಇದ್ದಾರೆ. ಮತ್ತೆ ಮೇನ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಪದ್ಮಶ್ರೀ ಮೇಡಮ್ ಹೇಳುದೇ, ಅವರು ತುಂಬಾ ಸ್ಟೇಜಸ್ ಕೊಟ್ಟೆ, ತುಂಬಾ ಸಪೋರ್ಟ್. ಅವರು ಮಕ್ಕಳೊಂದಿಗೆ ಮಕ್ಕಳಾಗಿರ್ತಾರೆ, ದೊಡ್ಡವರೊಂದಿಗೆ ಕೂಡ ಮಕ್ಕಳಾಗಿರ್ತಾರೆ. ವಾಯ್ಸ್ ಆಫ್ ಭಾರತ ತಂಡದ ಬಗ್ಗೆ ಈಗಲೇ ಹೇಳಿಬಿಡಿ, ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಇದೊಂದು ಫ್ಯಾಮಿಲಿ ಟೈಪ್ ಉಂಟು, ಮುಂಚೆಯಿಂದ ಸಹ ಗೊತ್ತಾ ಇದೆ ಎಲ್ಲರದ್ದು. ಸೊ ಚಂದ, ಒಂದು ಗುಡ್ ಎನ್ವೈರನ್ಮೆಂಟ್ ಗೆ, ಅಂದ್ರೆ ಒಂದು ಪ್ರೋಗ್ರಾಮ್ ಗೆ ಬರುವಾಗ ಒಂದು ಸ್ಟ್ರೆಸ್ ಆಗಿ ಬರುದೇನಿಲ್ಲ, ಫ್ರೀ ಆಗಿ ಒಂದು ಪ್ರೋಗ್ರಾಮ್, ಫ್ಯಾಮಿಲಿ ಫಂಕ್ಷನ್ ಗೆ ಬಂದಾಗ. ಹೌದು, ಆತರ. ಸೊ ಹಾಗೆ ಮ್ಯಾಮ್ ತುಂಬಾ ಸಪೋರ್ಟಿವ್. ಹಾಗೆ ಅಭಿ ಅಣ್ಣ ಕೂಡ, ಅಭಿಷೇಕ್ ಅಣ್ಣ ಅವರೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಫನ್ನಿ ಆಗಿರ್ತಾರೆ. ಬಸವರಾಜ್ ಸರ್ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ನಾನು ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳುವಾಗ ನೀವು ಆದಷ್ಟು ಎಲ್ಲರ ಹೆಸರನ್ನ ಹೇಳಿದ್ರಿ, ಅದ್ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಎಲ್ಲರನ್ನ ಕೂಡ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಈಗ್ಲೂ ಕೂಡ ನೀವು ಕೃತಜ್ಞತೆನ ಸಲ್ಲಿಸಿದ್ರಿ. ಎಲ್ಲರ ಹೆಸರನ್ನ ಪಿನ್ ಟು ಪಿನ್ ಹೇಳ್ತಾ ಹೋದ್ರಿ ಅಂತ ಹೇಳಿದ್ರೆ ಅದ್ ನಿಮ್ಮ ಮನ್ಸಲ್ಲಿ ಇವಾಗ್ಲೂ ಇದೆ ಅಂತ ಹೇಳಿದ್ರೆ ಅವ್ರು ಈ ಒಂದು ಇಂಟರ್ವ್ಯೂ ಅನ್ನು ನೋಡಾಗ ಅವ್ರಿಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವ್ರು ಅಷ್ಟು ನಿಮಗೆ ಸಪೋರ್ಟ್ ಮಾಡಿರುವಾಗ ನೀವು ಅವರ ಹೆಸರನ್ನ ಹೇಳುವಾಗ ಅವರಿಗೊಂದು ಸಂತೋಷ, ಎಸ್ ನಾನು ಸಪೋರ್ಟ್ ಮಾಡಿದಕ್ಕೆ ಏನೋ ಒಂದು ಪ್ರತಿಫಲ ಸಿಕ್ಕೀತು ಅಂತ ಅಲ್ವಾ. ಸೊ ಆದ್ರಿಂದ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ರಿ, ನಿಮ್ಮ ಎಲ್ಲಾ ಕಲಾ ಜರ್ನಿಯನ್ನ ನಮ್ಮೊಟ್ಟಿಗೆ ತಿಳಿಸಿದ್ರಿ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರೂ ಒಂದು ಕಿವಿ ಮಾತನ್ನ ಹೇಳ್ಬೇಕು ಅಂತ ಇದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಸೊ ಹಾಗೇನ್ ಹೇಳುದಿಲ್ಲ, ಬಟ್ ನಿಮ್ಗೆ ಏನಾದ್ರೂ ಪ್ಯಾಷನ್, ನಿಮ್ಗೆ ಇಷ್ಟದಿದ್ರೆ ಅದು ಕಂಟಿನ್ಯೂ ಮಾಡ್ತಾ ಹೋಗಿ, ಹಾಫ್ ಅಲ್ಲಿ ಬಿಡ್ಬೇಡಿ. ಹಾಗೆ ನಂಗೆ ಇಂತಹ ಒಳ್ಳೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ಉನ್ನತವಾದಂತಹ ವೇದಿಕೆಗಳು ನಿಮ್ಮದಾಗ್ಲಿ, ಇನ್ನಷ್ಟು ಸಾಧನೆ ಮಾಡುವಂತಾಗ್ಲಿ ಅಂತ ನಾವು ನಮ್ಮ ತಂಡದ ಸರ್ವ ಸದಸ್ಯರ ಪರವಾಗಿ ನಿಮ್ಗೆ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ದೀಕ್ಷಾ ಕಲ್ಮಾಡಿ ಇವರ ಅದ್ಭುತವಾದಂತಹ ಕಲಾ ಜರ್ನಿ. ಇಂತಹದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಅದೇ ನಮ್ಮ ತುಳುನಾಡ ವಾರ್ತೆ ಅದ್ಭುತವಾದಂತಹ ವಾಹಿನಿಯಲ್ಲಿ, ಅದೇ ನಮ್ಮ ವಾಯ್ಸ್ ಆಫ್ ಆರಾಧನಾ ಪ್ರತಿಭಾ ಲೋಕ ಕಾರ್ಯಕ್ರಮದ ಮೂಲಕ. ಆದ್ರಿಂದ ಇದು ತುಳುನಾಡ ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಕೆ. ಧನ್ಯವಾದಗಳು.